ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಟಿ ನಯನತಾರಾ ಈಗ ಹೊಸ ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ನಿರ್ಮಾಪಕಿಯಾಗಿ ಕೆಲವು ಉತ್ತಮ ಚಿತ್ರಗಳನ್ನು ನೀಡುತ್ತಿರುವ ನಯನತಾರಾ ಈಗ ಬಿಸ್ನೆಸ್ಗೆ ಇಳಿದಿದ್ದಾರೆ. ಹೊಸ ಉತ್ಪನ್ನವೊಂದನ್ನು ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ನಯನತಾರಾ ಹೊಸ ಸೌಂದರ್ಯವರ್ಧಕ ಬ್ರ್ಯಾಂಡನ್ನು ಸ್ಥಾಪಿಸಿದ್ದು, ಹಲವು ಬಗೆಯ ಸೌಂದರ್ಯವರ್ಧಕಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ತಮ್ಮ ಸೌಂದರ್ಯವರ್ಧಕ ಸಂಸ್ಥೆಗೆ ದಿ ಲಿಪ್ ಬಾಮ್ ಕಂಪನಿ ಎಂದು ಹೆಸರಿಟ್ಟಿದ್ದಾರೆ. ಖ್ಯಾತ ಸೌಂದರ್ಯ ತಜ್ಞೆ ರೆನಿತಾ ರಾಜನ್ ಅವರೊಟ್ಟಿಗೆ ಸೇರಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ದಿ ಲಿಪ್ ಬಾಮ್ ಕಂಪನಿಯು ಎಲ್ಲ ವರ್ಗದವರಿಗೆ, ಲಿಂಗದವರಿಗೆ ಹೊಂದುವಂಥ ಲಿಪ್ ಬಾಮ್ ಅನ್ನು ಬಿಡುಗಡೆ ಮಾಡಿದೆ. ಈ ಬಗ್ಗೆ ಮಾತನಾಡಿರುವ ನಯನತಾರಾ, ಚರ್ಮದ ಸುರಕ್ಷತೆ ವಿಷಯ ಬಂದಾಗ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಹಾಗಾಗಿ ಹೆಚ್ಚು ಪರಿಣಾಮಕಾರಿಯಾದ ಹಾಗೂ ಹಾನಿಕಾರಕವಲ್ಲದ ಉತ್ಪನ್ನಗಳನ್ನು ನೀಡುವುದೇ ನಮ್ಮ ಮೊದಲ ಧ್ಯೇಯ. ನಾನು ವೈಯಕ್ತಿಕವಾಗಿ ಯಾವ ಸೌಂದರ್ಯವರ್ಧಕಗಳನ್ನು ಬಳಸುತ್ತೇನೆಯೋ ಅದರಲ್ಲಿ ನನಗೆ ಯಾವ ಗುಣಗಳು ಇಷ್ಟವೋ ಅದೇ ಅಂಶಗಳನ್ನು ಗ್ರಾಹಕರಿಗೆ ನೀಡಲು ನಾನು ಬಯಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ವೈದ್ಯ ರೆನಿತಾ ರಾಜನ್ ಅವರೊಟ್ಟಿಗೆ ಕೈ ಜೋಡಿಸುವುದು ಬಹಳ ಹೆಮ್ಮೆಯ ವಿಷಯ. ದಿ ಲಿಪ್ ಬಾಮ್ ಕಂಪನಿಯು ಮೊದಲ ಲಿಪ್ ಬಾಮ್ ಅನ್ನು ಕೈಗೆತ್ತಿಕೊಂಡಾಗಲೇ ನನಗೆ ಗೊತ್ತಾಯಿತು ಈ ಸಂಸ್ಥೆಯ ಪಾಲುದಾರಳಾಗಿರಬೇಕೆಂದು. ಪ್ರೀಮಿಯಂ ಆಗಿರುವ ಪ್ರಾಡಕ್ಟ್ ಅನ್ನು ನಾವು ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ನಯನತಾರಾ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.